ದೇಶದ 15ನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಅವರು ರಾಷ್ಟ್ರಪತಿ ಭವನ ಪ್ರವೇಶಿಸುವ ಸಂದರ್ಭದಲ್ಲಿ ಸ್ವಾಗತಿಸುವ ಯಕ್ಷಗಾನದ ಗಾಯನವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕರಾವಳಿಯ ಯುವ ಯಕ್ಷ ಪ್ರತಿಭೆ ಚಿಂತನಾ ಹೆಗಡೆ ಮಾಳಕೋಡ್ ಅವರ ಕಂಠಸಿರಿಯ ಭಾಗವತಿಕೆಯಲ್ಲಿ ಹೆಜ್ಜೆ ಇಟ್ಟಿಹಳು ದ್ರೌಪದಿ ರಾಷ್ಟ್ರಪತಿಯ ಭವನದಲ್ಲಿ ಯಕ್ಷಗಾನ ಪದ್ಯ ಸಖತ್ ಟ್ರೆಂಡ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಮಾಳಕೋಡಿನ ಚಿಂತನಾ ಹೆಗಡೆ ವಿಶಿಷ್ಟವಾಗಿ ಯಕ್ಷಗಾನದ ಮಾದರಿಯಲ್ಲಿ ಹಾಡಿದ್ದಾರೆ. ಉಡುಪಿಯ ಅರವಿಂದ್ ಚಿಪ್ಲೋಣ್ಕರ್ ರವರು ಈ ಹಾಡನ್ನು ರಚಿಸಿದ್ದಾರೆ. ಚಿಂತನಾ ಯಕ್ಷಗಾನ ಕಲಾವಿದ ಉದಯ ಹೆಗಡೆ ಪುತ್ರಿಯಾಗಿದ್ದು PUC ವ್ಯಾಸಂಗ ಮಾಡುತ್ತಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ಯಕ್ಷಗಾನದ ಹಾಡನ್ನು ಹೇಳುತ್ತಿದ್ದು ಬಡಗುತಿಟ್ಟಿನ ಉದಯೋನ್ಮುಖ ಭಾಗವತಿಯಾಗಿ ಬೆಳೆಯುತ್ತಿದ್ದಾರೆ. ರಾಷ್ಟ್ರಪತಿ ಸ್ವಾಗತಿಸಿದ ಹಾಡು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಭಾರತ ಮಹಾಭಾರತವಾಗಲಿ ಮಹಾಭಾರತವಾಗಲಿ ಹೆಜ್ಜೆ ಇಟ್ಟಿಹಳು ದ್ರೌಪದಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಿಂತನಾ ಹೆಗಡೆ ಮಾಳಕೋಡ್ ಯಕ್ಷಪಲ್ಲವಿ ಟ್ರಸ್ಟ್ ಮಾಳಕೋಡ್ ಯಕ್ಷಗಾನ ಮೇಳದಲ್ಲಿ ಕಳೆದ 5 ವರ್ಷಗಳಿಂದ ಭಾಗವತಿಕೆಯನ್ನ ಮಾಡ್ತಾ ಬಂದಿದ್ದೇನೆ. ನಿನ್ನೆ ತಿಂಗಳ ವಿಕ್ರಮಾರ್ಜುನ್ ಹೆಗಡೆಯವರು ನಮ್ಮ ಈಗಿನ ನೂತನ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುಜಿಯವರ ಬಗ್ಗೆ ಅರವಿಂದ್ ರವರು ರಚಿಸಿದ ಸಾಹಿತ್ಯವನ್ನು ಕಳುಹಿಸಿಕೊಟ್ರು. ನಾನು ಅದನ್ನ ನಮ್ಮ ತಂದೆಯವರಾದ ಹಾಗೂ ಯಕ್ಷಗಾನ ಗುರುಗಳಾದ ಶ್ರೀ ಉದಯ ಹೆಗಡೆ ಮಾಳಕೋಡ್ರವರ ನಿರ್ದೇಶನದಲ್ಲಿ ನಾನು ಯಕ್ಷಗಾನ ಶೈಲಿಯಲ್ಲಿ ಹಾಡಿ ಸ್ವಾಗತಿಸಿದ್ದೇನೆ. ಏನಾದರೂ ತಪ್ಪುಗಳಿದ್ದರೆ ನನ್ನನ್ನು ಕ್ಷಮಿಸಿ ಹರಸಿ ಹಾರೈಸಿ. ಎಲ್ಲರಿಗೂ ನಮಸ್ಕಾರ.